ಎಸ್ಎಸ್ಕೆ ಕಾಸರಗೋಡು ಬಿಆರ್ಸಿ ಮಂಜೇಶ್ವರ ಮತ್ತು ಜಿಡಬ್ಲ್ಯೂಎಲ್ಪಿಎಸ್ ಮಂಜೇಶ್ವರ ವತಿಯಿಂದ ಪ್ರೀ ಪ್ರೈಮರಿ ಮಕ್ಕಳ ರಚನೋತ್ಸವ 2023 ಇಂದು ಮಂಜೇಶ್ವರ ಜಿಡಬ್ಲ್ಯೂಎಲ್ಪಿ ಶಾಲೆಯಲ್ಲಿ ನಡೆಯಿತು. ಎಸ್ಎಸ್ಕೆ ಕಾಸರಗೋಡು ಬಿಆರ್ಸಿ ಮಂಜೇಶ್ವರ ಮತ್ತು ಜಿಡಬ್ಲ್ಯೂಎಲ್ಪಿಎಸ್ ಮಂಜೇಶ್ವರ ವತಿಯಿಂದ ಪ್ರೀ ಪ್ರೈಮರಿ ಮಕ್ಕಳ ರಚನೋತ್ಸವ 2023 ಇಂದು ಮಂಜೇಶ್ವರ ಜಿಡಬ್ಲ್ಯೂಎಲ್ಪಿ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೇರೋ ಮಕ್ಕಳಿಗೆ ಕತೆ ಹೇಳುವ ಮೂಲಕ ಔಪಚಾರಿಕವಾಗಿ ಉದ್ಘಾಟಿಸಿದರು. ಮಂಜೇಶ್ವರ ಉಪಜಿಲ್ಲಾ ಜವಾಬ್ದಾರಿಯುತ ವಿದ್ಯಾಧಿಕಾರಿ ಜಿತೇಂದ್ರ ಅವರು ಅಧ್ಯಕ್ಷೀಯ ನುಡಿಯಲ್ಲಿ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವವನ್ನು ಪಡೆಯುತ್ತದೆ ಎಂದರು. ಒಂದು ಕಡೆ ಒಂದು ಕಾಡಿನಲ್ಲೆಲ್ಲ ಒಂದು ಕಡೆ ಒಂದು ಊರಿನಲ್ಲಿ ಒಂದು ಸಣ್ಣ ಕುರಿಮರಿ ನೋಡ್ತಿರಲ್ಲ ಮಕ್ಕಳೆಲ್ಲರೂ, ಒಂದು ಸಣ್ಣ ಕುರಿಮರಿ ಏನ್ ಮಾಡ್ತಾ ಇತ್ತು, ನಡ್ಕೊಂಡು ಹೋಗ್ತಾ ಇತ್ತು. ದಾರಿಯಲ್ಲಿ ಹೋಗ್ತಾ ಇರುವಾಗ ಹತ್ತಿರದಲ್ಲಿ ಒಂದು ಬಾವಿ ಕಂಡಿತ್ತು. ಬಾವಿಯಲ್ಲಿ ಏನಿರ್ತದೆ, ನೀರಿರ್ತದೆ. ಆ ಬಾವಿಯನ್ನು ನೋಡ್ತಾ ಏನಿದೆ. ವೇದಿಕೆಯಲ್ಲಿ ವಿಜಯ್ ಕುಮಾರ್, ಬಿಆರ್ಸಿ ಟ್ರೈನ್ ಜಾಯ್, ಎಸ್ಎಸ್ಸಿ ಚೇರ್ಮನ್ ಅಬ್ದುಲ್ ರೆಹಮಾನ್ ಮೊದಲಾದವರು ಭಾಗವಹಿಸಿದರು. ಈ ಸಂದರ್ಭ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಅಧ್ಯಾಪಕರು ಉಪಸ್ಥಿತರಿದ್ದರು.